ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂಭ್ರಮ ನಡೆಯುತ್ತಿದೆ. ಒಂದು ತಿಂಗಳ ಕಾಲ ನಡೆಯುವ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆ ಪೊಳಲಿ ಚೆಂಡು ಉತ್ಸವ ಆಗಿದೆ. 5 ದಿನಗಳ ಕಾಲ ನಡೆಯುವ ಚೆಂಡು ಉತ್ಸವ ಭಕ್ತರ ಆಕರ್ಷಣೆಯ ಕಾರ್ಯಕ್ರಮವಾಗಿದ್ದು, ಕಾಲ್ಚೆಂಡು ಆಟದ ರೀತಿ ದೇವಳದ ಎದುರಿನ ಗದ್ದೆಯಲ್ಲಿ ರಬ್ಬರ್ ಚೆಂಡಿನಲ್ಲಿ ಭಕ್ತರು ಆಟ ಆಡ್ತಾರೆ. ಪುರಾಣದಲ್ಲಿ ಶ್ರೀದೇವಿಯು ಚಂಡಮುಂಡರನ್ನ ವಧಿಸಿ ಶಿರವನ್ನ ಚೆಂಡಾಡಿದಳು ಎನ್ನುವ ಪ್ರತೀತಿ ಇದೆ. ಶ್ರೀದೇವಿ ಮಹಾತ್ಮೆ ಯಕ್ಷಗಾನದಲ್ಲೂ ದೃಶ್ಯವನ್ನ ಕಾಣಬಹುದು. ಇದೇ ಹಿನ್ನೆಲೆಯಲ್ಲಿ ಇಂದಿಗೂ ದಕ್ಷಿಣ ಕನ್ನಡದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಚೆಂಡಾಟ ಆಡ್ತಾರೆ. 1 ತಿಂಗಳ ಕಾಲ ನಡೆಯುವ ಜಾತ್ರೋತ್ಸವದ ಕಡೆಯ 5 ದಿನ ಭಕ್ತರು ದೇವಳದ ಗದ್ದೆಯಲ್ಲಿ ಚೆಂಡು ಉತ್ಸವ ನಡೆಯುತ್ತದೆ. ಈ ಚೆಂಡು ಉತ್ಸವ ಕರಾವಳಿಯಲ್ಲಿ ಪುರಲ್ದ ಚೆಂಡು ಅಂತಾನೆ ಪ್ರಸಿದ್ಧಿ. ಚರ್ಮದ ಚೆಂಡು ಇದಾಗಿದ್ದು, ಮಿಜಾರಿನಲ್ಲಿರುವ ಕಾಬ್ಲರ್ ಕುಟುಂಬದಿಂದ ಮಾಡಲ್ಪಟ್ಟಿದೆ. ಕಡಪು ಕರಿಯಾದಿಂದ ಬಂದ ಎಣ್ಣೆ ಮಿಲ್ಲರ್ ಕುಟುಂಬಕ್ಕೆ ಕಾಬ್ಲರ್ ಕುಟುಂಬದಿಂದ ಚೆಂಡನ್ನ ತರುವ ಜವಾಬ್ದಾರಿಯನ್ನ ನೀಡಲಾಗುತ್ತದೆ. ಕಳೆದ 16 ವರ್ಷಗಳಿಂದ ಪೊಳಲಿ ಚೆಂಡಿನ ಸಿದ್ಧತೆಯನ್ನ ಶ್ರದ್ಧಾಭಕ್ತಿಯಿಂದ ನಿರ್ಮಿಸ್ತಾ ಇರುವವರು ನುರಿತ ಚಮ್ಮಾರ ಪದ್ಮನಾಭ ಅವರು 27 ವರ್ಷಗಳಿಂದ ಕ್ಷೇತ್ರದ ಜಾತ್ರೆಗೆ ಚೆಂಡು ತಯಾರಿಸಿ ಕೊಡ್ತಿದ್ದಾರೆ. ಈ ಚೆಂಡನ್ನ ಸೋಮವಾರ ಬೆಳಗ್ಗೆ ಪದ್ಮನಾಭ ಅವರ ಮನೆಯ ಅಂಗಳದಲ್ಲಿರುವ ಮಹಮ್ಮಾಯಿ ದೇವಿಯ ಸನ್ನಿಧಿಯಲ್ಲಿ ಪೂಜಿಸಲಾಯಿತು. ಬಳಿಕ ಪೊಳಲಿ ಕ್ಷೇತ್ರದ ಪರವಾಗಿ ಬಂದ ಕಡಪು ಕರಿಯ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಏಪ್ರಿಲ್ 6ರಂದು ಆರಂಭವಾದ ಕೊಡಿಚೆಂಡು ಉತ್ಸವ 5 ದಿನಗಳ ಕಾಲ ನಡೆದು ಏಪ್ರಿಲ್ 10ರಂದು ಮುಕ್ತಾಯಗೊಳ್ಳಲಿದೆ. ಏಪ್ರಿಲ್ 11ರಂದು ಅದ್ದೂರಿಯಾಗಿ ನಡೆಯುವ ರಥೋತ್ಸವ ಬಳಿಕ ಪೊಳಲಿಯ ರಾಜರಾಜೇಶ್ವರಿ ಜಾತ್ರೋತ್ಸವ ಸಂಪನ್ನಗೊಳ್ಳಲಿದೆ. ಈ ಕ್ಷೇತ್ರದ ಬಗ್ಗೆ ನಮ್ಮ ಪರಿಸರದ ಎಲ್ಲ ಜನರಿಗೂ ಚೆನ್ನಾಗಿ ಮಾಹಿತಿ ಇದೆ. ಇಲ್ಲಿ ಉತ್ಸವ ಕಾಲದಲ್ಲಿ ಆಗುವಂಥ ಚೆಂಡಿನ ಬಗ್ಗೆ ಕೆಲವರು ಸರಿಯಾದ ಮಾಹಿತಿ ಇಲ್ಲದೇ ಇರಬಹುದು. ಇವತ್ತಿನಿಂದ ಇನ್ನೊಂದು 5 ದಿವಸದವರೆಗೆ ಇಲ್ಲಿ ಚೆಂಡಿನ ಉತ್ಸವ ನಡೀಲಿಕ್ಕಿದೆ. ಇವತ್ತು ಪ್ರಥಮ ಚೆಂಡು ರಾತ್ರಿ ಅಲ್ಲಿ ಚೆಂಡಿನ ಗದ್ದೆಯಲ್ಲಿ ಆ ಚೆಂಡಿನ ಉತ್ಸವ ನಡೀತದೆ. ಉತ್ತರದ ಆ ಬಡಗು, ಉಲಿಪಾಡಿ ಮತ್ತು ಆಮುಂಜೆ ಗುತ್ತು, ಈ 2 ಗುತ್ತಿನವರ ಪರಸ್ಪರ ವಿರುದ್ಧ ದಿಕ್ಕಿಗೆ ಚೆಂಡನ್ನು ಕೊಟ್ಟು ಆ ಒಂದು ಆಟ ನಡೀತಾ ಇದೆ. ಅದು 3 ಸಲ ಆಗಬೇಕು. 3 ಸಲ ಆದ ನಂತರ ಮುಕ್ತಾಯ ಅಂತ ಲೆಕ್ಕ. ಮತ್ತೆ ಅವರನ್ನು ಚೆಂಡು ಸಹಿತ ಒಳಗೆ ಬಂದು ದೇವಿಗೊಂದು ಪೂಜೆ ಇದೆ. ಪೂಜೆ ಆದ ನಂತರ ಪ್ರಸಾದ ಇದೆ. ಆ ಪ್ರಸಾದಕ್ಕೆ ಮೊದಲು ಆ ಚೆಂಡು ಹಾಕಿದಂಥ ಗುತ್ತಿನವರಿಗೆ, ಚೆಂಡು ಹಾಕುವವರಿಗೆ, ಮತ್ತೆ ಅಲ್ಲಿ ನೆರೆದು ಇದನ್ನು ವ್ಯವಸ್ಥಿತ ಮಾಡುವಂಥ ಗುತ್ತಿನವರಿಗೆ ಅವರನ್ನೆಲ್ಲ ದೇವಸ್ಥಾನದ ಹೊರಗಡೆ ಅಂಗಣದಲ್ಲಿ ಒಂದು ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗಿ ಮತ್ತೆ ಪುನಃ ಅವರಿಗೆಲ್ಲ ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಗುತ್ತಿನವರಿಗೆ ಎಲ್ಲರಿಗೆ ಪ್ರಸಾದ ಕೊಡುವಂಥ ಒಂದು ಗಂಧ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇದೆ. ಇದು ಚೆಂಡು. ಇದು 1ನೇ ಚೆಂಡು, 2ನೇ ಚೆಂಡು, 3ನೇ ಚೆಂಡು, 4ನೇ ಚೆಂಡು, 5ನೇ ಚೆಂಡು. ಅದು ಕಡೆ ಚೆಂಡು ಅಂತ. ಕಡೆ ಚೆಂಡಿನ ದಿವಸ ಸುಮಾರು 1000 ಜನ ಬರ್ತಾರೆ, ಲಕ್ಷದವರೆಗೂ ಮುಟ್ತಾರೆ. ಅಂಥ ವಿಶೇಷ ಆ ದಿವಸ ಒಂದು ಬೆಳಿಗ್ಗಿನಿಂದಲೇ ರಾತ್ರಿಯವರೆಗೂ ಇಡೀ ರಾತ್ರಿ ಆ ದಿವಸ ಕಾರ್ಯಕ್ರಮ ಇರ್ತದೆ, ಬೆಳಗಿನವರೆಗೆ ಇರ್ತದೆ. ಅದರಿಂದ ಸಾಕಷ್ಟು ಜನ ಬರ್ತಾರೆ. ಪ್ರತಿ ಚೆಂಡಿನ ಉತ್ಸವ ದಿವಸ ಕೂಡ ರಾತ್ರಿ ಉತ್ಸವದ ಸಮಯದಲ್ಲಿ ರಥ ಇದೆ. 1ನೇ ದಿವಸಕ್ಕೆ ಕುಮಾರ ರಥ, 2ನೇ ದಿವಸಕ್ಕೆ ಹೂವಿನ ತೇರು, 3ನೇ ದಿವಸಕ್ಕೆ ಸೂರ್ಯಮಂಡಲ, 4ನೇ ದಿವಸ ಚಂದ್ರಮಂಡಲ, 5ನೇ ದಿವಸ ಆಳು ಪಲ್ಲಕ್ಕಿ ಜೊತೆಗೆ ಬೆಳ್ಳಿ ರಥವನ್ನು ಕೂಡ ಎಳೆಯುವಂಥ ಪದ್ಧತಿ ಇದೆ. ಇದೆಲ್ಲ ಆಗುವಾಗ ಮತ್ತೆ ಪಲ್ಲಕ್ಕಿ ಸುತ್ತು ಅಂತ ಇದೆ. ಕಡೆ ಎಲ್ಲ ದಿವಸ ಚೆಂಡಿನಲ್ಲಿ 3 ಸುತ್ತು ಬರ್ತದೆ. ಕಡೆ ಚೆಂಡಿನ ದಿವಸ ಮಾತ್ರ 16 ಸುತ್ತು ಪಲ್ಲಕ್ಕಿ ಸುತ್ತಿದೆ. ಅದು ವಿಶೇಷ. ಅಂದರೆ ಒಂದು ಬೆಳಿಗ್ಗೆ 7 ಗಂಟೆ 8 ಗಂಟೆವರೆಗೂ ಆಗೋದುಂಟು ಕೆಲವು ಸಲ. ಇದು ಚೆಂಡು ಚೆಂಡು ತಯಾರಿ ಮಾಡುವಂತಕ್ಕೆ ಒಂದು ಸಮಗಾರರಿದ್ದಾರೆ, ಅವರೇ ತಯಾರು ಮಾಡ್ತಾರೆ. ಮೊದಲೇ ಬಂದು ಇಲ್ಲಿ ಹೇಳಿ ಪ್ರಸಾದ ತಗೊಂಡು ಹೋಗ್ತಾರೆ. ಮತ್ತೆ ಅವರು ಅದನ್ನು ಮಾಡ್ತಾರೆ. ಮತ್ತೆ ಅದಕ್ಕಿಂತ ಮೊದಲು ಆ ಚೆಂಡಿನ ಉತ್ಸವಕ್ಕೆ ಮೊದಲು ತಂದು ಕೊಡ್ತಾರೆ. ಕೊಟ್ಟ ನಂತರ ಇಲ್ಲಿಂದ ಅದನ್ನು ಚೆಂಡಿನ ಗೆದ್ದಿ ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಅದೇ ಕಟ್ತಾರೆ, ಅವರೇ ತಗೊಂಡು ಬರ್ತಾರೆ. ಅದಕ್ಕಾಗಿ ವಿಶೇಷ ಏನಿಲ್ಲ, ಅವ್ರು ಮಾಡಿರ್ತಾರೆ, ತಗೊಂಡು ಬರ್ತಾರೆ. ಬಂದು ಇಲ್ಲಿ ಕೊಟ್ಟು ಅವರಿಗೆ ಪ್ರಸಾದ ಎಲ್ಲ ಕೊಡ್ತೇವೆ. ದೇವಸ್ಥಾನದ ಪ್ರಸಾದ ಉಂಟು.